ಅರಳಿದಂಥ ಮಲ್ಲಿಗೆ ಉದುರಿ ಕೆಳಗೆ ಬೀಳ್ತದೆ. ಹೌದಾ? ಅಲ್ಲಿಂದ ಕಿತ್ತು ಕೆಳಗೆ ಬೀಳ್ತದೆ. ಹೀಗೆ ಇದ್ದಂಥ ಏನು ಭಜನೆಯಲ್ಲಿ ಏನು ಹೇಳಲಾಗಿದೆ ಅಂದರೆ, ಉದುರು ಉದುರು ಮಲ್ಲಿಗೆ, ಈ ರೀತಿ ಅರಳಿದ ಮಲ್ಲಿಗೆ ಉದುರಬೇಕು ನೀ ಚದುರು ನಮ್ಮ ಕೇರಿ. ಚದುರುವುದು ಅಂತ ಹೇಳಿದರೆ ಹರಡುವುದು, ಸ್ಪ್ರೆಡ್ ಆಗುವುದು. ಸ್ಪ್ರೆಡ್ ಆಗುವುದು, ಇಲ್ಲಿ ಚದುರಿದ ಅಂತ ಹೇಳ್ತಾರೆ. ಹೌದಾ? ಒಂದು ರೀತಿಯಲ್ಲಿ ಮಲ್ಲಿಗೆ ಬಿಡುವಾಗ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಸಾಲಲ್ಲಿ ಬೀಳ್ತದೆ, ಇಲ್ಲ ಒಟ್ಟಾರೆ ಚೆಲ್ಲಿದಾಗಿ ಬಿಡುವುದು. ಹೌದಾ? ಚದುರುವುದು ಅಂತ ಹೇಳಿದರೆ ಸಿಸ್ಟಮ್ಯಾಟಿಕ್ ಆಗಿ ಬಿಡುವುದಲ್ಲ, ಕ್ರಮದಲ್ಲಿ ಬಿಡುವುದಲ್ಲ, ಅಲ್ಲಲ್ಲಿ ಸ್ಪ್ರೆಡ್ ಆಗಿ ಬಿಡುವುದು. ಹಾಗಾಗಿ ಮಲ್ಲಿಗೆಯ ತೋಟದ ಕೆಳಗೆ ಮಲ್ಲಿಗೆ ರಾಶಿಯಲ್ಲಿ ಬಿದ್ದಿರ್ತದೋ ಅದೇ ರೀತಿ ಉದುರಿದಂತಹ ಮಲ್ಲಿಗೆ ನೆಲದಲ್ಲಿ ಚದುರಿ ಬೀಳಬೇಕು. ಹೇಗೆ? ಎಲ್ಲಿ ಚದುರಬೇಕು? ನಮ್ಮ ಕೇರಿ. ಕೇರಿ ಅಂದ್ರೆ ಎಂಥದ್ದು? ಕೇರಿ ಅಂದ್ರೆ ಎಂಥದ್ದು? ನೀವು ಅಂದುಕೊಳ್ಳೋದು ಕೆರೆ. ಅದೇ, ಇದು ಆ ಕೇರಿ ಅಲ್ಲ. ಕೇರಿ ಅಂತ ಹೇಳಿದ್ರೆ ಓಣಿ, ಗೊತ್ತಾ? ಓಣಿ, ಗೈ ಓಣಿ, ಆ ಓಣಿ ಎಲ್ಲ ಉಂಟಲ್ಲ. ನೀನು ಚದುರಿದರೆ ನಮ್ಮ ಓಣಿಯಲ್ಲಿ, ನಮ್ಮ ಕೇರಿಯಲ್ಲಿ, ನಮ್ಮ ಬೀದಿಯಲ್ಲಿ, ನಮ್ಮ ಹಾದಿಯಲ್ಲಿ ಚದುರಿಬೇಕು. ಅರ್ಥ ಆಗ್ತದೆ? ನಾವು ಭಜನೆಯಲ್ಲಿ ಯಾವುದನ್ನು ಸುಮ್ಮನೆ ಕಲಿತಿಲ್ಲ, ಅರ್ಥ ಸಮೇತ ಕಲಿಬೇಕು. ಸುಮ್ಮನೆ ಕಲ್ತಿರೋದು ಒಟ್ಟಾರೆ ಶಬ್ದಗಳನ್ನೆಲ್ಲ ಹಾಡುವಂಥದ್ದು. ಓಕೆ? ತಿರುಗಿ ಕೂತ್ಕೋ. ಉದುರು ಮಲ್ಲಿಗೆ, ನೀನು ಉದುರು ಉದುರು ಮಲ್ಲಿಗೆ, ಚದುರು ನಮ್ಮ ಕೇರಿ. ಇನ್ನು ಚದುರಿ ನಮ್ಮ ಕೇರಿ ಬಿಡಬೇಕು. ಅಕಸ್ಮಾತಾಗಿ ಚದುರಿದರೆ ಶಿವನ ಪಾದ ಸೇರು ಮಲ್ಲಿಗೆ. ಶಿವನ ಪಾದ, ಶಿವ ಅಂದ್ರೆ ಗೊತ್ತಲ್ಲ? ಶಿವ ಇರುವ ಲೋಕ ಯಾವುದು? ಶಿವ ಇರುವ ಲೋಕ ಯಾವುದು? ವಿಷ್ಣು ಇರುವ ಲೋಕ ಯಾವುದು? ಆಯ್ತಲ್ಲ, ವಿಷ್ಣು ಇರುವ ಲೋಕ ಯಾವುದು?